ನಂಚಿನ ಪೂರ್ತಿ ಸರ್ಕಾದ ನಮ್ಮೊಂದು ಬೆಳೆದಿನಂಚಿನ ಲೇಸಿಗೆ ಬರ್ಪನಂಚಿನ ಅಡೆತಡೆನ ತಟ್ಟುಪಾರವನ ನಮ್ಮಲ್ಲ ದೇವರ ನೆಂಚಿನ ಗಣಪತಿ ದೇವರನ್ನು ಆದಿದ್ದು ಸಿಗಿತೊಂದು ಅಂಚನೆ ಗ್ರಾಮ ದೇವರ ನೆಂಚಿನ ಸೋಮನಾಥ ದೇವರಿಗೆ ತರೆತಗ್ಗಬಹುದು ಅಡ್ಕದ ಮಣ್ಣಿಡು ನಮ್ಮ ಮಾತರೆಲ್ಲ ಕಾತೊಂದು ವೈದ್ಯನಂಚಿನ ಅಡ್ಕ ಶ್ರೀ ಭಗವತಿ ಅಪ್ಪನ ಪಾದಗಳ ಸಾಷ್ಟಾಂಗ ನಮಸ್ಕಾರವನ್ನು ಪಾಡೊಂದು ಇಳಿತ ದಿನತ ಧಾರ್ಮಿಕ ಸಭಾಲೇಸನ್ ನಮ್ಮ ಸುರು ಮಾಡ್ತಂದಿಲ್ಲ ಸುರುಕಾದು ಭಕ್ತಿ ನೀರಿನ ಮೋಕೆಡೆ ಈ ಸಭಾಲೇಸಿಗೆ ಎತ್ತುಕೊಂಡಾಡೊಂದಿಲ್ಲ ಸುರುಕಾದು ನಮ್ಮೊಟ್ಟಿಗೂ ಇಳಿತ ಈ ಪುರ್ತಲು ಪೂರ್ಣದ ಬಿನ್ನೆರಾದ ಸಹಕಾರವನ್ನು ಕೊರೊಂದಿಲ್ಲರು ಶ್ರೀ ಲಕ್ಷ್ಮಣ್ ಕಟ್ಟಿಮನಿ ಟ್ರಸ್ಟಿಲು ಅಯ್ಯಪ್ಪ ಮಂದಿರ ಕೋಟೆಕಾರ್ ಬೇರೆ ಎಬಿಸಿ ಅಡ್ಕದ ಪರವಾದ ಬಾರಿ ಮೋಕೆಡೆ ಸಭಾಲೇಸಿಗೆ ಎದ್ಕೊಂಡೊಂದಿಲ್ಲ ಮೇರೆಗೆ ನಮ್ಮ ಕೂಟದ ಪುರುಷೋತ್ತಮನ್ನೇ ಮಿತ್ತ ಚಾವಡಿಗೆ ಬರ್ತದೆ ಶಾಲದ ಮಾನದಿಗೆ ಮಲ್ತದು మరి ಮೋಕೆಡೆ ಎದ್ಕೊಂಡು ಪಂಡಿತ ಭಿನ್ನಯ ಮಲ್ತಂದಿಲ್ಲ ಶ್ರೀ ಲಕ್ಷ್ಮಣ್ ಗಟ್ಟಿ ಟ್ರಸ್ಟಿಲು ಅಯ್ಯಪ್ಪ ಮಂದಿರ ಕೋಟೆ ಚೋರ್ದ ಕೈತಾಡಿದ ಸ್ವರಕೇನಡು ನಮ್ಮ ತಿರ್ಮೆದ ಭಿನ್ನೆಯರ್ನಗ್ಲೇನು ಲೆತ್ತುಕೊಂಡಾಡು ನಂಚಿನ ಬಾರಿ ಪೂರ್ಣದ ಪೊರ್ತು ಈ ಪುರ್ತದು ಲೆತ್ತುಕೊಂಡಾಡುವುದಿಲ್ಲ ಶ್ರೀ ಲಕ್ಷ್ಮಣ್ ಕಟ್ಟಿಮನೆ ಮೇರೆಗೆ ಪುರುಷೋತ್ತಮ್ ಬೇರೆ ಮಿತ್ತ ಚಾವಡಿಗೆ ಬರ್ತದೆ ಶಾಲದ ಮಾನದಿಗೆ ಮಲ್ತದು ನೆನಪಿದ ಸ್ಮರಣಿಕೆಯನ್ನು ಕೊಡ್ದು ಸಭೆಲೇಸಿಗೆ ಬಾರಿ ಮೋಕೆಡೆ ಎದ್ದುಕೊಂಡೊಂದಿಲ್ಲ ತಾಡಿದ ಸ್ವರಟ್ಟು ಮೋಕೆಡೆ ಎದ್ದುಕೊಂಡೊಂದಿಲ್ಲ ಶ್ರೀ ಲಕ್ಷ್ಮಣ್ ಕಟ್ಟಿಮನೆ ಟ್ರಸ್ಟಿಲು ಅಯ್ಯಪ್ಪ ಮಂದಿರ ಕೋಟೆಕಾರ್ ಅಂಚನೆ ಕೊಡಂಜಿ ಭಿನ್ನೆರಾದ ನಮ್ಮೊಟ್ಟಿಗೂ ಮಿತ್ತ ಚಾವಡಿ ಒಳಗಾತಿನಾರು ನಮ್ಮ ಮುಖ್ಯದ ಮಲ್ಲಾಣ್ಣೆ ನಮ್ಮ ಸೋಮೇಶ್ವರ ಪುರಸಭೆದ ಒತ್ತುಗುರ್ಕಾರ್ಯರು ಶ್ರೀ ರವಿಶಂಕರ್ ಸೋಮೇಶ್ವರ ನಮ್ಮ ರವಿಯಣ್ಣಲ್ಲ ಈ ಪುರ್ತಲು ಬರೀ ಮೋಕೆಡೆ ಲೆತ್ತುಕೊಂಡಾಡೊಂದು ನಮ್ಮ ಶಶಿಧರ್ ಅಡ್ಕ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ರವಿಶಂಕರನ್ನ ಸಭೆಲೇಸಿಗೆ ಮೋಕೆಡೆ ಎದ್ದುಕೊಂಡು ಅಂದ್ರೆ ಜೋರೇನ ಕೈತಾಡಿದ ಸ್ವರಕ್ಕೆ ನಡು ಸೋಮೇಶ್ವರ ಪುರಸಭೆ ಬಾರಿ ಪರ್ಲಕಂಠದ ಬೇಲೆನ ಮಲ್ತೊಂದು ಬರುಮುಪ್ಪನಂಚಿನ ನಮ್ಮ ರವಿಶಂಕರ್ ಸೋಮೇಶ್ವರ ಇನ್ನಿತ ದಿನ ಎಬಿಸಿ ಅಡ್ಕ ಅಟ್ಟಣೆ ಮಲ್ತನಂಚಿನ ಈ ಪರ್ಲಕಂಠದ ಧಾರ್ಮಿಕ ಸಭಾ ಲೇಸಿಗೆ ಬರ್ತದೆ ನಮ್ಮೊಟ್ಟಿಗೂ ಸಹಕಾರವನ್ನು ಕೊರೊಂದಿಲ್ಲರು ಮೇರೆಗೆ ಮೋಕೆದ ಶಾಲದ ಮಾನದಿಗೆ ನೆನಪಿದ ಸ್ಮರಣಿಕೆಯನ್ನು ಕೊರತು ಸಭಾ ಲೇಸಿಗೆ ಮೋಕೆಡೆ ಎದ್ಕೊರೊಂದಿಲ್ಲ ಅಂಚನೆ ಮಿತ್ತ ಚಾವಡಿ ಒಳಗಾತೇರಿ ನಮ್ಮ ಕೊಡಂಜಿ ಮಲ್ಲಾಣ್ಣೆ ನಮ್ಮ ಮಾತೇನಲ್ಲ ಮೋಕೆದ ಶ್ರೀ ಪುರುಷೋತ್ತಮ್ ಗಟ್ಟಿ ಗುರ್ಕಾರ್ಯರು ಸ್ಥಾಯಿ ಸಮಿತಿ ನಮ್ಮ ಸೋಮೇಶ್ವರ ಪುರಸಭೆ ಮೊರೆಲ್ಲ ಈ ಪೊರ್ತಡು ಈ ಸಭೆಲೇಸಿಗೆ ಮೋಕೆಡೆ ಎದ್ಕೊಂಡು ನಮ್ಮ ಹರಿಪ್ರಸಾದ್ ಅಡ್ಕ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ಅನ್ಯರೇನೆ ಸಭೆಲೇಸಿಗೆ ಬಾರಿ ಮೋಕೆಡೆ ಎದ್ಕೊಂಡು ಪಡೆದು ಭಿನ್ನಯ ಮಾಡ್ತಂದಿಲ್ಲ ಹರಿಪ್ರಸಾದ್ ಅಡ್ಕ ಮಿತ್ತ ಚಾವಡಿ ಭಿನ್ನಾದಿಗೆ ಮನೆಟ್ಟು ಒಳಗಾತಿನಾರು ನಮ್ಮ ಮೋಕೆದ ಶ್ರೀ ಹರೀಶ್ ಟಿ ಉಚ್ಚಿಲ್ ಮೇರೇನು ಈ ಪೊರ್ತಲು ಈ ಸಭೆಲೇಸಿಗೆ ಬಾರಿ ಮೋಕೆಡೆ ಎದ್ಕೊಂಡೊಂದಿಲ್ಲ ಹರೀಶ್ ಟಿ ಉಚ್ಚಿಲ್ ಗುರ್ಕಾರ್ಯರು ಮೂರೂರ ಬೋವಿ ಮೋವ ಮಹಾಸಭೆ ರಿಜಿಸ್ಟರ್ಡ್ ಮೇರೇನು ನಮ್ಮ ಎಬಿಸಿ ಅಡ್ಕದ ಜೀವನ್ ಸೋಮೇಶ್ವರ ಮಿತ್ತ ಚಾವಡಿಗೆ ಬರ್ತದೆ ಸಭೆಲೇಸಿಗೆ ಬಾರಿ ಮೋಕೆಡೆ ಎದ್ಕೊಂಡು ಪಡೆದು ಭಿನ್ನಯ ಮಾಡ್ತಂದಿಲ್ಲ ಸ್ವರಕೇನಡು ಶ್ರೀ ಹರೀಶ್ ಟಿ ಉಚ್ಚಿಲ್ ಮೇರೇನು ಮೋಕೆಡೆ ಲೆತ್ತುಕೊಂಡಾಡೊಂದ ನನ್ನ ದುಮ್ಮತ್ತಿಗೆ ಮಿತ್ತ ಚಾವಡಿಡು ನಮ್ಮದು ಮಾನಾದಿಗೆ ಗೊತ್ತೊಂದು ನಂಚಿನ ಸಾಧಕರೇನು ಈ ಪುರ್ತಲು ಮೋಕೆಡೆ ಎತ್ತುಕೊಂಡಾಡೊಂದಿಲ್ಲ ಸುರುಕಾಡು ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಲು ಅಯ್ಯಪ್ಪ ಮಂದಿರ ಕೋಟೆಕಾರ್ ಮೇರಿನ ಈ ಸಭೆಲೇಸಿಗೆ ಮೋಕೆಡೆ ಎತ್ತುಕೊಂಡಾಡೊಂದಿಲ್ಲ ಚಂದ್ರಶೇಖರ್ ಉಚ್ಚಿಲ್ ಬೆಮಲ್ತದು ಮಿತ್ತ ಚಾವಡಿಗೆ ಬರ್ತದೆ ಅನ್ನದಿನ ಪುಗೇಲು ಗಂಜಿ ಶಾಲದ ಮಾನಾದಿಗೆ ಮಲ್ಪಡು ಪಡೆದು ಭಿನ್ನಯ ಮಲ್ತಂದಿಲ್ಲ ನನ್ನ ದುಮ್ಮತ್ತಿಗೆ ಮಿತ್ತ ಚಾವಡಿಡು ನಮ್ಮದು ಮಾನದಿಗೆ ಎಲ್ಲ ದೋಪಂದ್ರವಲೇರು ಶ್ರೀ ಲಿಂಗಪ್ಪ ಗಟ್ಟಿ ಅಂಚಾದು ಮೇರೇನು ಈ ಪುರ್ತಲು ಸಭೆಲೇಸಿಗೆ ಮೋಕೆಡೆ ಎದ್ಕೊಂಡು ಪಂಡಿತು ಚಂದ್ರಶೇಖರ್ ಉಚ್ಚಿಲ್ ಮೇರಡ ಮೋಕೆದ ಭಿನ್ನಯ ಮಲ್ತಂದಿಲ್ಲ ಕೈತಾಡಿದ ಸ್ವರೋತ್ತಡೆ ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಲು ಅಯ್ಯಪ್ಪ ಮಂದಿರ ಕೋಟೆಕಾರ್ ರೋಹಿತ್ ಸಂತೋಷ್ ಗುರ್ಕಾರ್ಯರು ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟ್ ಮೇರೆಲ್ಲ ಈ ಪುರ್ತಲು ಈ ಸಭೆಲೇಸಿಗೆ ಮೋಕೆಡೆ ಎತ್ತುಕೊಂಡಾಡಂದಿಲ್ಲ ನಮ್ಮ ಅಣ್ಣರಿಗೆ ಪ್ರಶಾಂತ್ ಅಡ್ಕ ಮಿತ್ತ ಚಾವಡಿಗೆ ಬರ್ತದೆ ಶಾಲದ ಮಾನಾದಿಗೆ ಮಲ್ಪಡು ಪಡೆದು ಭಿನ್ನಯ ಮಲ್ತಂದಿಲ್ಲ ಬೆಮಲ್ತದೆ ಪ್ರಶಾಂತ್ ಅಡ್ಕ ಮಿತ್ತ ಚಾವಡಿಗೆ ಬರಡು ಅಂಕಿತ್ ಅಡ್ಕ ಬೆಮಲ್ತದ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ರೋಹಿತ್ ಸಂತೋಷ್ ಮೇರೆಗೆ ಬರೀ ಮೋಕೆಡೆ ಪುಗೇಲಿಗೆ ಶಾಲದ ಮಾನಾದಿಗೆ ಮಲ್ಪಡು ಪಡೆದು ಭಿನ್ನಯ ಮಲ್ತಂದಿಲ್ಲ ಶ್ರೀ ರೋಹಿತ್ ಸಂತೋಷ್ ಅಂಚನೆ ಕುಡಂಜಿ ಅನ್ನೋರು ನಮ್ಮ ಮಿತ್ತ ಚಾವಡಿಡಲೇರು ಶ್ರೀ ನೀಲು ಕಾಪಿಕಾಡ್ ಎನ್ಜಿಪಿ ಆರ್ಟ್ಸ್ ಬೊಕ ಟೆಕ್ಸ್ಚರ್ ಡಿಸೈನರ್ ಮೇರೆಲ್ಲ ಈ ಪೊರ್ತಲು ಸಭೆಲೇಸಿಗೆ ಮೋಕೆಡೆ ಲೆತ್ತುಕೊಂಡಾಡೊಂದಿಲ್ಲ ದಮಂತದ ದನವನ್ನೇ ಮಿತ್ತ ಚಾವಡಿಗೆ ಬರ್ತದೆ ನಮ್ಮ ಅನ್ನರಿಗೆ ಶಾಲದ ಮಾನದಿಗೆ ಮಲ್ಪಡು ಶ್ರೀತ ಧನು ಅಡ್ಕ ದಮಂತದ ಮಿತ್ತ ಚಾವಡಿಗೆ ಬರ್ತದೆ ಶಾಲದ ಮಾನದಿಗೆ ಮಲ್ಪಲೆ ನಮ್ಮ ಮೋಕೆದ ಅಣ್ಣೆ ಶ್ರೀ ನೀಲು ಕಾಪಿಕಾಡ್ ದಿನ ಈ ಪರ್ಲಕಂಠದ ಧಾರ್ಮಿಕ ಸಭಾ ಲೇಸಿಗೆ ಸಾಂಸ್ಕೃತಿಕ ಲೇಸಿಗೆ ಬತ್ತ ಸೇರಿದ ಈ ಊರ್ದ ಸರ್ವ ಜನಮಂಡಲೆಲ್ಲ ಎಬಿಸಿ ಅಡ್ಕದ ಪರವಾದ ಮೋಕೆಡೆ ಎದ್ಕೊಂಡೊಂದಿಲ್ಲ ಬತ್ತ ಸೇರಿದ ಮಾಧ್ಯಮ ಮಿತ್ರರೆಲ್ಲ ಈ ಪೊರ್ತಲು ಮೋಕೆಡೆ ಎದ್ಕೊಂಡು ಸಭೆಲೇಸಿನ ದುಂಬತ್ತಿಗೆ ಕೊಡುವುದಿಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ಸುರುಕಾಡು ನಮ್ಮ ದುಂಬತ್ತಿಗೆ ಉಪ್ಪಿನಂಚಿನ ಸಾನಾದಿಗೆದ ಆ ಪರ್ಲಕಂಠದ ಸಾನಾದಿಗೆಗೆ ಉಪಯೋಗ ಬುಲ್ಪುನು ಕೊರತಿನಂಚಿನ ಪೊರ್ತು ಸರ್ವ ಪುರ್ಮದ ಬೆಳ್ಳಿಯ ನಕಲಿ ಕಲಿಸುವರೊಂದು ನಮ್ಮ ಇಳಿತ ಸಾನಾದಿಗೆಗೆ ಉಪಯೋಗ ಬುಲ್ಪುನು ಹೊದಗಾಡಿಕೊಂಡು ನನ್ನ ದುಂಬತ್ತಿಗೆ ನಡಪರ ಉಪ್ಪಿನಂಚಿನ ಈ ಲೇಸು ಪುರ್ಲುಡೆ ನಡಪಡ ಪಡೆದು ನಿಗಲು ಮಾತಿರಲ್ಲ ದೇವರ ಭಕ್ತಿಯ ಪ್ರಾರ್ಥನೆಯನ್ನು ಮಲ್ಪಡು ಪಡೆದು ಭಿನ್ನಯ ಬರ್ತದಿಲ್ಲ ಈ ಪರ್ಲಕಂಠದ ಸಾನಾದಿಗೆಗೆ ಉದಯದ ಬುಲ್ಪುನು ಹೊದಗಾಡಿಕೊಂಡು ಪಡೆದು ಭಿನ್ನಯ ಬರ್ತದಿಲ್ಲ
ಜೋರೈನ ಕೈತಾಟಿದ ಸ್ವರನ ಕೊರ್ಲೆ ನಿಖಲ ಜೋರ್ದ ಕೈತಾಟಿದ ಸ್ವರಟ್ಟು ಸಮಾಜಡು ಒಂಜಾತು ಎಡ್ಡೆಪುದ ಬೇಲಿನ ಮಲ್ತೊಂದು ಬೈದಿನಂಚಿನ ವ್ಯಕ್ತಿಲೇಗೆ ನಮ್ಮ ಮಾನಾದಿಗೆನ ಮಲ್ಪನಂಚಿನ ಪೊರ್ಲಕಂಠದ ಕಜ್ಜನ ಮಲ್ತೊಂದಿಲ್ಲ ಸುರುಕಾದು ನಿಖಲ ಮಾತನ್ನೆಲ್ಲ ಮೋಕ್ಯದ ಕೈತಾಟಿದ್ದು ಎದ್ಕೊಳಂದಿಲ್ಲ ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಲು ಬೆಮಲ್ತದೆ ನಮ್ಮ ಗುರುಸ್ವಾಮಿಲು ಮಾತನ್ನೆಲ್ಲ ಮೋಕೆಡು ಮಾನಾದಿಗೆದ ಮನೆಟ್ಟು ಓಲಗ ಅವಳು ತಂಡದ ಭಿನ್ನಯ ಮಲ್ತೊಂದು ಸೋಮೇಶ್ವರ ಉಚ್ಚಿಲದ ಸಂಕೊಳಿಗೆಯಲ್ಲಿ ದಿವಂಗತ ಮುತ್ತಯ್ಯ ಗಟ್ಟಿ ಹಾಗೂ ದಿವಂಗತ ರಾಮಗಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಎಸ್ಎಲ್ಸಿ ಶಿಕ್ಷಣವನ್ನು ಪಡೆದು ಅಂಚೆ ಇಲಾಖೆಯಲ್ಲಿ ವೃತ್ತಿ ಬದುಕಿಗೆ ಪಾದಾರ್ಪಣೆಯನ್ನು ಮಾಡಿ ಸುಮಾರು 42 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಿರಿ. ಇಳವೆಯಿಂದಲೇ ದೈವ ಭಕ್ತರಾದ ತಾವು ಕೋಟೆಕಾರು ಅಯ್ಯಪ್ಪ ಮಂದಿರದ ಸದಸ್ಯರಾಗಿ ಕೀರ್ತಿಶೇಷ ಕೊನಾಲ್ಡ್ ವಡಿವೇಲು ಗುರುಸ್ವಾಮಿಗಳ ಶಿಷ್ಯರಾಗಿದ್ದು ಅವರ ಕಾಲಾನಂತರ ಕೀರ್ತಿಶೇಷ ಪ್ರಭಾಕರನ್ ಗುರುಸ್ವಾಮಿಗಳ ಶಿಷ್ಯರಾಗಿ ಅವರ ಗರಡಿಯಲ್ಲಿ ಪಳಗಿ ಅವರ ಕಾಲಾನಂತರ ಕೋಟೆಕಾರ್ ಅಯ್ಯಪ್ಪ ಮಂದಿರ ಗುರುಸ್ವಾಮಿಗಳಾಗಿ ಅವರ ಸಮರ್ಥ ಉತ್ತರಾಧಿಕಾರಿಯಾಗಿ ಸಹಸ್ರಾರು ಅಯ್ಯಪ್ಪ ಭಕ್ತರಿಗೆ ಗುರುಸ್ವಾಮಿಯಾಗಿ ಕಳೆದ 23 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿರುವಿರಿ. ಕೋಟೆಕಾರು ಅಯ್ಯಪ್ಪ ಮಂದಿರದಲ್ಲಿ ಒಟ್ಟು 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದು ಎಲ್ಲರನ್ನ ಒಗ್ಗೂಡಿಸಿ ಮಂದಿರದ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿರುವಂತಹ ತಾವು ಶ್ರೀಮತಿ ಶಶಿಕಲಾ ಹಾಗೂ 2 ಮಕ್ಕಳನ್ನೊಳಗೊಂಡ ತುಂಬು ಸಂಸಾರವನ್ನ ಹೊಂದಿದ ತಮಗೆ ತಮ್ಮ ಸೇವೆಯನ್ನ ಪರಿಗಣಿಸಿ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಅಡ್ಕ ಜಾತ್ರೆಯ ಈ ಶುಭ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ನೀಡುತ್ತಿರುವ ಗೌರವ ಸನ್ಮಾನ ತಮ್ಮ ಮುಂದಿನ ಜೀವನಕ್ಕೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಿಮಗಾಗಿ ನಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತಿರುವಂತಹ ಪ್ರೀತಿಯ ಗೌರವಾರ್ಪಣೆ ಪ್ರೀತಿಯ ಸನ್ಮಾನ ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಒಟ್ಟು ಸೇರಿ ಈ ಒಂದು ಸನ್ಮಾನವನ್ನ ನಡೆಸಿಕೊಡುವಂತೆ ತಮ್ಮಲ್ಲಿ ಪ್ರೀತಿಯನ್ನ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಬಂದಿಲ್ಲ ಸರ್ವೇಲ ಜಿಜೋರೈನ ಕೈತಾಡಿದ ಸ್ವರಣ ಕೊಡ್ಕ ನಮ್ಮ ಕೈತಾಳ್ದ ಅಯ್ಯಪ್ಪ ಮಂದಿರಡು 5 ವರ್ಷದ ಸೇವಿನ ಗುರುಸ್ವಾಮಿಯಾದ ಸಂದಾಯಿತ ಮಲ್ತಿನಾರು ಮಾತ್ರ ತಂದೆ ಶಿಷ್ಯರಿಗೆ ಬಾರಿ ಪೊರ್ಲುಡೆ ಆಶೀರ್ವಾದನ ಮಲ್ತೊಂದು ಅಕಲ್ನ ಅಯ್ಯಪ್ಪ ಸ್ವಾಮಿನ ಆ ಯಾತ್ರೆಗೆ ಬಾರಿ ಪೊರ್ಲುಡೆ ಮಾರ್ಗದರ್ಶನ ಮಲ್ತೊಂದು ಬೈದಿನಂಚಿನ ನಮ್ಮ ಹಿರಿಯರು ಶ್ರೀ ಲಿಂಗಪ್ಪ ಗಪ್ಪಿಲು ಅಂಚಾದು ಮೇರೆಗೆ ನಮ್ಮ ಎಬಿಸಿ ಅಡ್ಕ ಗೌರವ ಪೂರ್ವಕವಾದ ಸಂದಾಯ ಮಲ್ತೊಂದು ಮಾನಾದಿಗೆ ಈ ಪೊರ್ತುಡು ನಮ್ಮ ಗುರುಸ್ವಾಮಿಲಿನ ಆಶೀರ್ವಾದನೆ ನಮ್ಮ ಮಾತೆಲ್ಲಕ್ಕೆ ಏನೆಂದು ನಮ್ಮ ಗುರುಸ್ವಾಮಿಲಿಗೆ ಮೋಕ್ಯದ ಮಾನಾದಿಗೆಯನ್ನು ಸಂದಾಯಿತ ಮಲ್ತೊಂದಿಲ್ಲ ಕೊಡೂರ ಸರ್ವೇರ್ಲ ಚೋರೈನ ಕೈತಾಟಿದ್ದ ಸ್ವರಣ ಕೊರಡು ನಮ್ಮ ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಲಿಗೆ ಬಣ್ಣ ಹಿರಿಯರು ನಮಕ್ ಆಶೀರ್ವಾದನ ಮಲ್ತೊಂದು ಬೈದಿನಾರು ಶ್ರೀ ಲಿಂಗಪ್ಪ ಗಟ್ಟಿಲು ಗುರುಸ್ವಾಮಿಲು ಈ ಪೊರ್ತುಡು ಮೋಕೆಡೆ ನಮ್ಮ ಸನ್ಮಾನನ ಸ್ವೀಕಾರ ಮಲ್ತರು ಅರೆಗಿಲ ಅನಾದಿಗದ ಮನೆಟ್ಟು ಹೋಲಗ ಆಯರೆ ಮೋಕ್ಯದ ಲೆಪ್ಪು ಕೊರೊಂದಿಲ್ಲ ನಮ್ಮ ಮಾತನ್ನೆಲ್ಲ ಮೋಕ್ಯದ ಶ್ರೀ ನೀಲು ಕಾಪಿಕಾಡ್ ದಯಮಲ್ತದ ಮಾತನ್ನು ಜೋರೈನ ಕೈತಾಟಿದ ಸ್ವರಣ ಕೊರ್ಲೆ ನಮ್ಮ ಶ್ರೀ ನೀಲು ಕಾಪಿಕಾಡ್ ಮೇರು ಮಾನದಿಗೆದ ಮನೆಟ್ಟು ಹೋಲಗ ಆತರು ಅರೆನ ಮಟ್ಟೆಲ್ ಬಿಂಚೋನಂಚಿನ ಪೊರ್ಲಕಂಠದ ಕಜ್ಜೆ ನಡುತ್ತೊಂದು ಕಾಪಿಕಾಡು ಪರಿಸರದಲ್ಲಿ ದಿವಂಗತ ಉಮೇಶ್ ಕೆಪಿಟಿಸಿಎಲ್ ಹಾಗೂ ಪ್ರೇಮ ದಂಪತಿಗಳ ಪ್ರಥಮ ಪುತ್ರರಾಗಿ 31/5/1982ರಲ್ಲಿ ಜನಿಸಿದಂತಹ ತಾವು ಎಳವೆಯಿಂದಲೇ ಕಲೆ ಹಾಗೂ ನೃತ್ಯಗಳಲ್ಲಿ ಬಹಳಷ್ಟು ಒಲವನ್ನ ಬೆಳೆಸಿಕೊಂಡಿರುವಿರಿ. ಮುಂದಕ್ಕೆ ನೃತ್ಯ ತರಬೇತುದಾರರಾಗಿ ಹಲವಾರು ವೇದಿಕೆಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ನಾಡಿನ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿರುವಿರಿ. ಅಲ್ಲದೆ ಉತ್ತಮ ಕಲಾವಿದರು ಕೂಡ ಆಗಿರುವಂತಹ ತಾವು ತುಳುನಾಡಿನ ಅದ್ಭುತ ಕುಣಿತ ಕಲೆಯಾಗಿರುವಂತಹ ಹುಲಿವೇಷದ ಆ ಪೇಂಟಿಂಗ್ ನಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವಿರಿ. ಕಳೆದ 30 ವರ್ಷಗಳಿಂದ ಹುಲಿವೇಷದ ಪೇಂಟಿಂಗ್ ನಲ್ಲಿ ತೊಡಗಿಸಿಕೊಂಡಿರುವ ತಾವು ನಾಡಿನ ಮೂಲೆ ಮೂಲೆಗೂ ಹೋಗಿ ತಮ್ಮ ಕಲಾ ನೈಪುಣ್ಯವನ್ನ ಅನಾವರಣಗೊಳಿಸಿರುವಿರಿ. ಈಗ ತಮ್ಮದೇ ಸ್ವಂತ NJP ಆರ್ಟ್ಸ್ ಟೆಕ್ಸ್ಚರ್ ಡಿಸೈನರ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಕಲಾವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿರುವಿರಿ. ನಮ್ಮ ABC ಸಂಸ್ಥೆಯ ಹುಲಿವೇಷ ತಂಡದ ಅನಿವಾರ್ಯ ಅಂಗವಾಗಿ ತಾವು ಕಳೆದ 20 ವರ್ಷಗಳಿಗೂ ಮಿಕ್ಕಿ ನಮ್ಮ ತಂಡದೊಂದಿಗೆ ತಮ್ಮ ಅಪೂರ್ವವಾದ ಕಲಾ ನೈಪುಣ್ಯವನ್ನ ಸಾಕಾರಗೊಳಿಸಿರುವಿರಿ. ತಮ್ಮ ಸೇವೆಯನ್ನ ಮನ್ನಿಸಿ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ಅಡ್ಕ ಜಾತ್ರೆಯ ಈ ಶುಭ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಅಭಿಮಾನ ಪೂರ್ವಕವಾಗಿ ನೀಡುತ್ತಿರುವಂತಹ ಈ ಗೌರವ ಸನ್ಮಾನವನ್ನ ತಾವು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಸರ್ವ ಅತಿಥಿ ಗಣ್ಯರಲ್ಲಿ ನಮ್ಮ ಪ್ರೀತಿಯ ಶ್ರೀ ನೀಲು ಕಾಪಿಕಾಡ್ ಇವರಿಗೆ ಸನ್ಮಾನವನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದೇನೆ. ಒಂದಲ ಚೋರೇನ ಕೈತಾಡಿದ ಸ್ವರ ಕೊರ್ಕ ಎಕಡೆ ಪಂಡ ಶಾರದೋತ್ಸವದ ಆ ಪೊರ್ಲುದ ಪೊರ್ತುಡು ಅವಂಜಿ ಅಕೇರಿದ ಅಪ್ಪನ ವಿಸರ್ಜನದ ಪೊರ್ತುಡು ಸುರುತ ಮರ್ಯಾದಿನ ಜೊತೆಗೊಂಡುಪುನ ಕೂಟ ಒಂದು ಪಂಡ ಅವು ನಮ್ಮ ಪೆರ್ಮದ ABC ಅಡ್ಕದ ಪಿಲಿಕೂಟ ಈ ಪಿಲಿಕೂಟಗೆ ಬೋಡೈನಂಚಿನ ಆ ಪೊರ್ಲ ಕಟ್ಟದ ರಂಗಿನ ಕರಿನ 20 ವರ್ಷದ ನಮಕಾದು ಒದಗಾದು ಬರುಂದಿನಾರು ನಮ್ಮ ಮೋತದ ನೀಲು ಕಾಪಿಕಾಡ್ ಅಂಚಾದು ನೀಲು ಅನ್ನಗೆ ನಮ್ಮ ಮಾತನ್ನೆಲ್ಲ ಜೋರನ್ನ ಕೈತಾಡಿದ ಸ್ವರ ಸಂದೈತ ಅವಡು ಮಾತ್ರ ತಂದೆ ಬರೀ ಮೋಕೆಡೆ ನಮ್ಮ ಅರ್ಧ ಮಟ್ಟೆಲ್ ಬಿಂಚ ಹೊಂದಿಲ್ಲ
40 ವರ್ಷ ನಮ್ಮ ಎಬಿಸಿ ಅಡ್ಕದ ಪಿಲಿಕುಳಿಗೆ ಬಾರಿ ಪೊರ್ಲಕಂಡದ ಈ ಅಡ್ಕ ವಾರ್ಷಿಕ ಜಾತ್ರೆದ ಪೊರ್ತಲು ಸಂದಾಯಿತ ಮಲ್ಪನಂಚಿನ ಮೂರ್ತಿದ ಮಾನಾದಿಗೆ ನೀಲವಣ್ಣ ಬಾರಿ ಮೂಕೆಡೆ ನಮ್ಮ ಕೊರ್ನಂಚಿನ ಈ ಒಂದು ಮಾನಾದಿಗೆಯನ್ನು ಇರು ಸ್ವೀಕಾರ ಮಲ್ಪಡು ಬಂದು ಇಲ್ಲ ಭಿನ್ನಯ ಮಲ್ಪಂದಲ್ಲ ಕೈಪಟ್ಟಿದ್ದ ಸ್ವರಕ್ಕೆ ಕುಡರ ನಮ್ಮ ಸೊಲಮಿನ ಸಂದಾಯಿತ ಮಲ್ಪಂದಿಲ್ಲ ನನಂಜಿ ಸನ್ಮಾನಗೆ ಮೋಕೆದಲ್ಲಿ ಒಪ್ಪಿಕೊರಂದಿಲ್ಲ ಮಾನಾದಿಗೆದ ಮನೆಟ್ಟು ಓಲಗ ಆವುಡು ಪಂಡಿದು ಮೋಕೆಡು ಎಂದುಕೊಂಡೊಂದಿಲ್ಲ ಶ್ರೀ ರೋಹಿತ್ ಸಂತೋಷ್ ದಯಮಲ್ತದು ನಮ್ಮ ರೋಹಿತ್ ಸಂತೋಷ್ ಮಾನಾದಿಗೆದ ಮನೆಟ್ಟು ಓಲಗ ಆವುಡು ತಮ್ ಇದಂ ಶರೀರಂ ಪಂಪನಂಚಿನ ಪಾತ್ರ ವಂಚನೆ ಲೆಕ್ಕ ಅನ್ವರ್ಥವಾದ ಸಮಾಜದ ಅವಶ್ಯಕತೆ ಒಪ್ಪುನಂಚಿನ ಅವೇತು ಅಸಹಾಯಕ ವ್ಯಕ್ತಿಗಳಿಗೆ ತನ್ನ ಸಹಕಾರನ ಕೊರೊಂದು ಬೈದಿನಂಚಿನ ನಮ್ಮ ಮೋಕ್ಯದ ಅಣ್ಣೆ ರೋಹಿತ್ ಸಂತೋಷ್ ಅಂಚನೆ ಸರ್ವರಿಗಳ ಪ್ರೇರಣೆ ಆತ್ಲಕ ಅನಾರೋಗ್ಯ ಪೀಡಿತರನ್ನು ಅಸಹಾಯಕ ಹಿರಿಯ ಜೀವಗಳನ್ನು ತನ್ನ ಇಲ್ಲಡು ಉರಿಪಾವೊಂದು ಅಟ್ಲೆಗೆ ಉಪಚಾರ ಮಲ್ತೊಂದು ಅಟ್ಲಿನ ಸೇವೆಯನ್ನು ಮಲ್ತೊಂದು ಬೈದಿನ ನಮ್ಮ ಪೆರ್ಮದ ವ್ಯಕ್ತಿ ಶ್ರೀ ರೋಹಿತ್ ಸಂತೋಷ್ 2010 ಏಪ್ರಿಲ್ 1 ಪ್ರಾರಂಭ ಆಯ್ನಂಚಿನ ಈ ಸಂಸ್ಥೆದ ಧ್ಯೇಯ ಗಿವ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ದೋಸ್ ಹೂ ನೀಡ್ ಇಟ್ ಪಂಪನಂಚಿನ ಪಾತ್ರದಂಚನೆ ಸಮಾಜದ ಬೋಡಾಯಿನಂಚಿನ ಸರ್ವ ವ್ಯಕ್ತಿಗಳಿಗ ಮೋಕ್ಯದ ಸಹಕಾರನ ಕೊರೊಂದು ಬೈದಿನಂಚಿನ ಶ್ರೀ ರೋಹಿತ್ ಸಂತೋಷ್ ಮೇರೆಗೆ ನಮ್ಮ ಎಬಿಸಿ ಅಡ್ಕ ಈ ಅಡ್ಕ ಜಾತ್ರೆದ ವರ್ಷದ ಪರ್ವದ ಪುರ್ತಲು ಮೋಕೆಡು ಸಂದಾಯಿತ ಮಲ್ಪನಂಚಿನ ಮಾನಾದಿಗೆ ಬೆಮಲ್ತದು ಸರ್ವ ನಮ್ಮ ಪೆರ್ಮದ ಬಿನ್ನೇರ್ ನಕಲು ಒಟ್ಟು ಸೇರಿದು ನಮ್ಮ ರೋಹಿತ್ ಸಂತೋಷ್ ಮೇರೆಗೆ ಮೋಕ್ಯದ ಮಾನಾದಿಗೆಯನ್ನು ಸಂದಾಯಿತ ಮಲ್ಪಡು ಪಂಡದು ಕೇಳೊಂದಿಲ್ಲ ಬದಲೆ ಸರ್ವೇನೋಜಿ ಜೋರೈನ ಕೈತಟ್ಟಿದ ಸ್ವರಣ ಕೊರ್ಕ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಪಂಪನಂಚಿನ ಬಾರಿ ಮಲ್ಲ ಮಟ್ಟದ ಒಂದು ಸಂಸ್ಥೆಯನ್ನು ಪುಟ್ಟು ಪಾಡಿದು ಐತ ಮುಖಾಂತರವಾದ ಹಿರಿಯ ಜೀವಗಳಿಗೆ ಮಾತ್ರ ತಂದ ಸಮಾಜದ ಅಸಹಾಯಕ ಸ್ಥಿತಿ ಬಿಪ್ಪನಂಚಿನ ಅವೇತ ಕ್ಷಣಗಳಿಗೆ ನೆರವು ಆಪಿನಾರು ನಮ್ಮ ಮೂರ್ತದ ರೋಹಿತ್ ಸಂತೋಷ್ ಮೇರೆಗೆ ಈ ಪುರ್ತದ ನಮ್ಮ ಎಬಿಸಿ ಅಡ್ಕದ ಪರವಾದ ಬಾರಿ ಮೋಕೆಡೆ ಸಂದಾಯಿತ ಮಲ್ಪನಂಚಿನ ಮಾನಾದಿಗೆ ಒಳ್ಳೆಡೆ ಸ್ವೀಕಾರ ಮಾಡ್ಕೊಂಡು ನಮ್ಮ ರೋಹಿತ್ ಸಂತೋಷ್ ಮೇರೆಡ ಭಿನ್ನಯ ಮಲ್ಪಂದಲ್ಲ ಪೂರ್ಣದ ಮೇಲೆ ನಕಲಿ ಕೊಡರ ಭಿನ್ನಾದಿಗೆದ ಮನೆಟ್ಟು ಹೋಲಗ ಅವಳು ಮಾನಾದಿಗೆದ ಮನೆ ಪಡೆ ರವಿಯನ್ನ ದಯಮಲ್ತದ ಅವಧಿಲೆ ಒಂದಲೆ ನನಂಚಿ ವ್ಯಕ್ತಿಗೆ ಮೋಕ್ಯದ ಗೌರವಾರ್ಪಣೆಯನ್ನು ಈ ಪೂರ್ತದ ನಮ್ಮ ಮಲ್ತಂದಿಲ್ಲ ದಯಮಲ್ತದ ಮಾನಾದಿಗೆ ನಮ್ಮ ಮನೆಯನ್ನು ಬಿದ್ದಿದ್ದಿಲೆ ಜೋರದ ಕೈತಾಟಿದ ಸ್ವರ ಬರಡು ಜೋರದ ಕೈತಾಟಿದ ಸ್ವರಕ್ಕೆ ಒಂದು ವ್ಯಕ್ತಿನ ಯಾನು ಮೋಕೆಡು ಮಿತ್ತ ಚಾವಡಿಗೆ ಎದ್ಕೊಂಡೊಂದಿಲ್ಲ ದಾಯಗಿಂದು ಪಂಡ ಒಂಜಿ ನಿದರ್ಶನ ನಿಖಲ ದುಂಬುಗದಿ ಹೊಂದಿಲ್ಲ ಒಂಜಿ ನಡತಿನಂಚಿನ ಸತ್ಯ ಘಟನೆಯನ್ನು ನಿಖಲ ದುಂಬುಗದಿ ಹೊಂದಿಲ್ಲ ಈ ಗೌರವಾರ್ಪಣೆಯನ್ನು ಮಲ್ತೊಂದಿಲ್ಲ ದಾಯಂದು ಪಂಡ ನನಾತ್ ಸಮಾಜದ ಉಪನಂಚಿನ ವ್ಯಕ್ತಿಗಳಿಗೆ ಈ ಒಂದು ಘಟನೆ ನಿದರ್ಶನ ಆಗುಡು ನನಾತ್ ವ್ಯಕ್ತಿಗಳು ಇಂಚಿನ ಪ್ರಯತ್ನ ಮಲ್ಪಡು ಪಂಚಿನ ಅಂಗಲಪ್ಪದ ಹೊರಟು ಈ ಒಂದು ಗೌರವಾರ್ಪಣೆಯನ್ನು ಮಲ್ತೊಂದಿಲ್ಲ ಬಂದಿಲ್ಲ ಸರ್ವರ್ನ ಚೋರನ ಕೈಪಟ್ಟಿದ ಸ್ವರಟ್ಟು ನಿತಿನ್ ಸುವರ್ಣ ಮೇರೆಯನ್ನು ಮಿತ್ತ ಚಾವಡಿಗೆ ಎದ್ಕೊಂಡೊಂದಿಲ್ಲ ಮೇರೆಯನ್ನು ಮಿತ್ತ ಚಾವಡಿಗೆ ಎದ್ಕೊಂಡೊಂದು ಗೌರವಾರ್ಪಣೆಯನ್ನು ನಮ್ಮ ದಾಯಿಗೆ ಮಲ್ತೊಂದು ಇಲ್ಲ ಪಂಡ 4 ತಾರೀಕು ಶನಿವಾರದಾನಿ ನಡುತ್ತಿನಂಚಿನ ಸತ್ಯ ಘಟನೆ ನಮ್ಮ ನಿತಿನನ್ನೇ ನಮ್ಮ ಕೆಎಸ್ಆರ್ಟಿಸಿ ಬಸ್ ಚಾಲಕ ಆದುಪ್ಪನಾರು ಮಿರ್ನ ಬಸ್ ಕಿನ್ಯ ಬಕ ಬೆಳರಿಂಗದ ಮುಖಾಂತರವಾದ ಕುಡ್ಲಗ ತೂಪನಂಚಿನ ಬಸ್ ಈ ಬಸ್ ಒಂಜಿ ಕಿನ್ಯ ಬಾಲೆನು ಪತ್ತೊಂದು ಒಂಜಿ ಅಪ್ಪ ಆ ಬಾಲೆನು ಅನಾರೋಗ್ಯ ಪೀಡಿತಾಯಿನಂಚಿನ ಆ ಬಾಲೆನು ಆಸ್ಪತ್ರೆಗೆ ಲೆತಂದು ಪೋಡು ಪಂಪನಂಚಿನ ಆ ಒಂಜಿ ಆಸ್ಪರಡು ಉಪ್ಪುನಂಚಿನ ಪೊರ್ತು ಬಸ್ ನಮ್ಮ ಕಿನ್ಯರ್ದು ಪಿದಾರ್ದು ಇತ್ತಲು ಅಂಡ ಒಂಚೂರು ದುಂಬು ಪೋನಗ ಅಪ್ಪನ ಕಣ್ಣಡು ಕಣ್ಣೀರು ಜಪೊಂದಿತ್ತಲು ದಾಯಗನ್ನು ಪಂಡದು ಐತ ನಿರ್ವಾಹಕರಾಯಿನಂಚಿನ ನಮ್ಮ ಅರ್ಜುನನ್ನೇ ಐತ ಬಗ್ಗೆ ತೆರೆಯನ್ನ ಪಗ ಗೊತ್ತಾಂಡು ಬಾಲ್ಯದ ಆರೋಗ್ಯ ಸ್ಥಿತಿ ನನಾತು ಒಂಜಾತು ಹೆಚ್ಚಾವೊಂದುಂಡು ಬಾಲ ಬದುಕುದು ಒರೆಯುಂಡ ಇಜ್ಜ ಪಂಪನಂಚಿನ ಪೋಡಿಗೆ ಆವೊಂದುಂಡು ಅಪ್ಪೆಗೆ ದಾದ ಮಲ್ಪೊಡು ಪಂಪನಂಚಿನ ಆ ಸನ್ನಿವೇಶ ದಾದ ಒಂದು ಅರ್ಥ ಒಂದು ಇಜ್ಜಿ ದಾದ ನನ್ನ ದುಂಬುಗೆ ಇಂಚಿನ ಮಲ್ಪೊಡು ಪಂಡದು ತೆರೆಯಂದಿನ ಪಗ ಅರ್ಜುನ್ ನಿರ್ವಾಹಕರು ಬರ್ತದೆ ನಮ್ಮ ಚಾಲಕರೇನಂಚಿನ ನಿತಿನ್ ಸುವರ್ಣ ಮೆರಡ ಈ ವಿಷಯನ ತೆರಿಪಾನಗ ಬೇತ ದಾಲ ಆಲೋಚನೆ ಮಲ್ಪಂದೆ ನನ್ನ ದುಂಬುಗು ದಾದ ಆಪುಣ ಐನ ಆಲೋಚನೆ ಮಲ್ಪಂದೆ ಆ ಬಸ್ನ ಸೀದಾ ನಮ್ಮ ಕೆಎಸ್ ಹೆಗಡೆ ಆಸ್ಪತ್ರೆಗೆ ಕೊನೋದು ಆ ಆಸ್ಪತ್ರೆ ಆ ನಿರ್ವಾಹಕರೇನಂಚಿನ ಅರ್ಜುನ್ ಆ ಬಾಲೆನು ಪುಗಿಲಿಗೆ ಪಾಡೊಂದು ಆ ಬಾಲೆನು ಸರಿಯಾದ ಸಮಯಕ್ಕೆ ನಮ್ಮ ಕೆಎಸ್ ಹೆಗಡೆ ಅಡ್ಮಿಟ್ ಮಲ್ತದು ಆ ಬಾಲೆ ಇನಿ ಚೇತರಿಕೆ ಕಾಣದ ಮಲ್ಲ ಮಟ್ಟದ ಬೇಲಿನ ಮಲ್ತೀರಿ ಅಂಚಾದು ಒಂಜಿ ಜೋರದ ಕೈತಟ್ಟಿದ ಸ್ವರನ್ನು ಕೊಡ್ದು ನಮ್ಮ ಮಾತಿರ್ಲ ಈ ಒಂಜಿ ಸಮಾಜಮುಖಿ ಬೇಲೆಗೆ ಒಟ್ಟಾದ ಕೊರೊಂದು ಉಪನಂಚಿನ ಮೋಕ್ಯದ ಗೌರವಾರ್ಪಣೆ ಬೆಮಲ್ತದೆ ನಮ್ಮ ಪುರ್ಮದ ಬಿನ್ನೀರ್ ನಕ್ಲು ಒಟ್ಟು ಸೇರಿದು ನಮ್ಮ ಈ ಗೌರವಾರ್ಪಣೆಯನ್ನು ನಮ್ಮ ನಿತಿನನ್ನಗ ಮನ್ಪುಡು ಈ ನಿತಿನನ್ನ ಎಡ್ಡ ಬಾಲ
ನನಾತ್ ಜನಗಳಿಗೆ ತೆರೆಯೋಡು ನನಾತ್ ಜನಕಲು ನಡೆದು ಪ್ರೇರೇಪಿತ ನನ ದುಂಬುಗು ಸಮಾಜಡು ಇಂಚಿನ ಬೇಲಿನ ಮಸ್ತ್ ಮಲ್ತುಂಡು ಗೋಡು ಪಂಪನಂಚಿನ ಅಂಗಲಾಪು ಈ ಪುರ್ತುಡು ಪರ ಅಪ್ಪಡಿ ಕೈತಾಟಿದ ಸ್ವರ ಮಾತ್ರ ಕೊರ್ರ ಅಂಚಾದು ಈ ಎಡ್ಡೆಪ್ಪದ ಬೇಲಿನ ಮಲ್ತಿನಂಚಿನ ನಮ್ಮ ಮೋಚದ ನಿತಿನಣ್ಣಗೆ ಸರ್ವೆಲ್ಲ ಕೈತಾಟಿದ ಸ್ವರಕ್ಕೆ ಸೊಲ್ಮೇನು ಸಂದಾಯಿತ ಮಲ್ತುಂದುಲ್ಲ ನಿತಿನನ್ನ ಮೋಕೆಡು ಗೌರವಾರ್ಪಣೆ ಮಲ್ತದ ಇನ್ನ ಎಡ್ಡೆ ಬೇಲೆಗೆ ಅಂಚಾದು ಈ ಗೌರವಾರ್ಪಣೆಯನ್ನು ಮೋಕೆಡು ಇದು ಸ್ವೀಕಾರ ಮಲ್ಪಡು ಸೊಲ್ಮೇನು ಸಂದಾಯಿತ ಮಲ್ತುಂದುಲ್ಲ ನಮ್ಮ ನಿತಿನಣ್ಣಗೆ ಸುರುಕಾದ ಪಾತ್ರದ ಕಟ್ಟಿಗೆ ಮೋಕೆಡು ಎದ್ಕೊಳ್ಳೋದಿಲ್ಲ ನಮ್ಮ ಸೋಮೇಶ್ವರ ಪುರಸಭೆದ ಒತ್ತುಗುಡ್ಕಾರ ನಂಚಿನ ನಮ್ಮ ಮಾತಿನ ಮೋಕೆದ ಶ್ರೀ ರವಿಶಂಕರ್ ಸೋಮೇಶ್ವರ ದೇವರ ನಂಚಿನ ಶ್ರೀ ಸೋಮನಾಥ ದೇವರು ಅಂಚನೆ ಅಪ್ಪ ಭಗವತಿನ ಆಶೀರ್ವಾದ ನಟ್ಟೊಂದು ಕತೆ ಎನ್ನನೆ ತೂವರ್ನೇ ಇತ್ತು ಜನ ಸೇರಿದಿನಿ ಹಿಂಗ ಭಾಷಣಗೆ ಎಂದ ಸೇರಿದಿನಿ ಅತ್ತೊಂದು ಹಿಂಗೆ ಗೊತ್ತುಂಡು ಅಲ್ಲ ವಿಶೇಷವಾದ ಇವನು ಕಾರ್ಯಕ್ರಮ ಎಟ್ಟು ವ್ಯಕ್ತಿಯನ್ನು ನಿಮಗೆ ಆಯ್ಕೆ ಮಾಡ್ತಾರೆ ಒಂದು ಸನ್ಮಾನ ಮಾಡ್ತಾರೆ ನಿಜವಾದ ಗುರುಸ್ವಾಮಿಗಳು ಇಂಕೇಲ ಗುರುಸ್ವಾಮಿಗಳು ಮುಲ್ಪದ ಸೋಮೇಶ್ವರ ಕೋಟೆಕಾರ ತಲಪಾಡಿ ಕಿನ್ಯ ಇಮ್ಮಡಿ ಉಳ್ಳಾಲ ಅವೇತೋ ಜನಗಳಿಗೆ ಮಾಲೆ ಪಾಡ್ದು ಅಕ್ಲೆ ಒಂದು ಎಡ್ಡೆ ಸಾತಿಗೆ ಕುಣಿದು ಇತ್ತ ಮುಟ್ಟಲ ಅವರೆಲ್ಲ ಇತ್ತ ಕೂಡ ಪ್ರತಿ ತಿಂಗಳಲ್ಲ ಏರನ್ನ ಶಿಷ್ಯರನ್ನ ಕಣ್ಪಾರ ಅಪ್ಪ ಕೂಡಲೇ ರೆಡಿ ಅರ್ನೈತೆ ಪ್ರಾಯನ ನಮ್ಮದಲ್ಲ ಕೇಂದ್ರ ರೂಪ ಈ ಪ್ರಾಯಲ್ಲ ಆ ಶಬರಿಮಲೆ ಯಾತ್ರೆ ಹೆಂಗ್ಲ ಪಂಡೆರನ ಕೂಡಲೇ ಈಗ ರೆಡಿ ಆದ ಒಂಜಿ 7,000 ಪಂಡ ಸಾಧ್ಯ 10,000 ಶಿಷ್ಯರನ್ನು ಉಂಡು ಮಂತದ ಅಕ್ಲೆ ಒಂದು ಎಡ್ಡೆ ಸಾಧಿನ ತೋಚ್ಪಾದ ಕೊರಂಚಿನ ಎಂಗ್ಲ ಪ್ರೀತಿದ ಗುರುಸ್ವಾಮಿಗೆ ಸನ್ಮಾನ ಮನ್ಪಂಚಿನ ಒಂದು ಭಾಗ್ಯ ಎಲ್ಲ ಹಿಂಗೆ ತಿಕ್ಕಿನಕ್ಕೆ ಈ ಸಂದರ್ಭ ಈ ಸಂಶಯಗಳಿಗೆ ಪ್ರೀತಿದ ಒಂದನೇ ಎಪ್ಪಿಸೋನಲ್ಲ ಅಂಚನೆ ನೀಲನ್ನೇ ಕಾಪಿಗಾಡ್ದ ಅಂಚನೆ ರೋಹಿತನ್ನೇ ನಿಜವಾಗ್ಲ ಯಾಲ್ನ ಅವೇತೋ ಪೇಷಂಟ್ಲನ್ನು ರೋಹಿತನ ಪಂಡುಂಡ ಅವ್ರು ಸೇರ್ಪಲ್ನುಂಡು ಏತೋ ಪೇಷಂಟ್ಲನ್ನು ಗುಣಮುಖರಾದ ಪೋತಿನಗಳು ಅಂಚಿನ ರೋಹಿತನಗಳು ಸನ್ಮಾನ ದೀತಾರೆ ಐಕ್ಲ ವಿಶೇಷವಾದ ಒಂದನೇ ಎಪ್ಪಿಸೋನು ವೇದಿಕೆಡು ಇನ್ನು ಆತ್ಮೀಯ ಮಿತ್ರರು ಮುರ್ರ ಬೋಯಿ ಸಮಾಜದ ಅಧ್ಯಕ್ಷರನ್ನ ಹರೀಶನ್ನಿ ಉಳ್ಳರು ಎಂಗ್ ಸ್ಥಾಯಿ ತಂಡದ ಅಧ್ಯಕ್ಷರನ್ನ ಅಂಚಿನ ಪುರುಷನ್ ಉಳ್ಳರು ಕುಳಂಗಿ ಸಮಾಜಡೆ ಕಷ್ಟ ಬಂದಾಗ ಅತನ ಧಾರ್ಮಿಕ ಕ್ಷೇತ್ರ ದದಾಂಡ್ಲ ಆವಡದು ಬಂದಾಗ ಎದುರು ಪಿರತ್ತು ಒಂದು ಸಹಾಯ ಮನ್ಪಂಚಿನ ಲಕ್ಷ್ಮಣಲ್ಲಿ ಆರ್ಲ ಉಳ್ಳರು ಅರೆಗ್ಲ ಒಂದನೇ ಎಪಿಸೋನು ಒಂದು ಕ್ರಿಯಾಶೀಲ ಈ APC ಅಡ್ಕದ ಅಧ್ಯಕ್ಷೆ ನಳಿನಿ ಅರೆಗ್ಲ ಪ್ರೀತಿಯ ಒಂದನೇ ಎಪಿಸೋನು ಕೋಡದಾತ ಪುರ್ತಡು ಸೋಮೇಶ್ವರದ ಸೋಮನಾಥ ದೇವರನ್ನ ಜಾತ್ರೋತ್ಸವ ಮುಗಿದು 2 ಗಂಟೆ ಪುರ್ತಡು ಧ್ವಜ ಅವರೋಹಣ ಆದ ಐದು ಪಕ್ಕ ಅಪ್ಪ ಭಗವತಿನ ಕಾಂಡದ ಪೊರ್ಲುದ ಜಾತ್ರಾ ಮಹೋತ್ಸವ ಕೇಂದ್ರ ಸೇವೆ ಆದ ತೂಯಿನ ಪೂರ ನಮ್ಮ ಕಣ್ಣುಲು ಬಾರಿ ತಂಪಾತ ಈ ಪುರ್ತಡು APC ತಾಕಲು ಒಂದು ಎಡ್ಡೆ ಕಾರ್ಯಕ್ರಮ ಒಂದು ಎಡ್ಡೆ ವ್ಯಕ್ತಿಗೆ ಸನ್ಮಾನ ಅಂಚನೆ ನಮ್ಮ ವಿಶೇಷವಾದ ನಿತಿನಿಗಳ ಅರ್ನ ಆ ಸಾಧನೆ ಗುರುತಿಸಾದ ಅರೆಲ್ಲ ಸನ್ಮಾನ ಅರೆಗ್ಲ ವಿಶೇಷವಾದ ಒಂದನೇ ಒಂದು ಹೆಚ್ಚದಲ್ಲ ಪಾತ್ರ ಅಗತ್ಯ ಗೊತ್ತುಂಡು ಸಂದೀಪಣ್ಣ ಇದು ಸ್ವಾಗತ ಮಣ್ಣೆ ಗೊತ್ತಾಂಡು ಸಮಯ ಮೀರಿದಂದು ಅಂಚ APC ತಕ್ಕ ಮುಂಚಿನ ಕಾರ್ಯಕ್ರಮನ ಊರವ್ರ ಮೇಲೆ ಮಾತಾಡಲು ಗೊತ್ತುಂಡು ಎಡ್ಡೆ ರೀತಿಯ ಸಮಾಜಮುಖಿಯ ಚಿಂತನೆ ಒಂದು ಎಡ್ಡೆ ಕೆಲಸ ಮಂತಂಬರಲ್ಲಿರು ನನಾತ ಎಡ್ಡೆ ಕೆಲಸ ಶಕ್ತಿನ ಆ ಸೋಮನ ದೇವರ ಅಪ್ಪ ಭಗವತಿ ಅಗ್ಲೆ ಕೋಡು ಅವನ ವಿಶೇಷವಾದ ಆ ಪಿಲಿತ ಆ ಸೇವೆನ ಈಗ ದುಂಬು ಏಪಲ ಅಡ್ಕದ ಪಿಲಿಂದ ಹೋದಾರೆ APC ಅಡ್ಕದ ಪಿಲಿನ ಆ ಪಿಲಿತ ಸೇವೆನ ಇನ್ನು ಮುಟ್ಟಗಳ ಮಂತಂದು ಬೈದಾರೆ ನನ್ನ ದುಂಬುಗಳ ಎಡ್ಡೆ ರೀತಿಯ ಆ ಕೆಲಸಗಾರ ಮಂತಂಬರ್ತನ ಶಕ್ತಿನ ಆ ಭಗವಂತ ಕೋಡು ಬಂದ ಆಶಿಸ ಒಂದು ಈ ಸಂದರ್ಭದಲ್ಲಿ ಅಕಲ ಕಾರ್ಯಕ್ರಮಕ್ಕೆ ಅಕಲ ಸಂಸ್ಥೆಗೆ ಶುಭವಾಡು ಅಂಚನೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಲೇದಾರೆ ಪ್ರೀತಿಡು ಐಕ್ಲ ಸಂಸ್ಥೆದ ಅಧ್ಯಕ್ಷರಾದ ಮಾತಾ ಸದಸ್ಯರ ಪ್ರೀತಿ ಹೊಂದಿನ ಪಾತ್ರ ಉಂಟವೆ ಜೈ ಹಿಂದ್ ಅಣ್ಣೆ ರವಿಶಂಕರ್ ಸೋಮೇಶ್ವರ ಮೇರೆಗೆ ಸೊಲ್ಮೆನ ಸಂದಾಯಿತ ಮಲ್ತಂದು ನನ್ನ ಮಿತ್ತ ಚಾವಡಿಡು ನಮ್ಮ ಅಡ್ಕ ಕೆಳಗಿನ ಮನೆ ದಿವಂಗತ ಭವಾನಿ ಶಂಕರ್ ಬಿ ಅಡ್ಕ ಅವರ ಧರ್ಮಪತ್ನಿ ದಿವಂಗತ ನಾರಾಯಣಿ ಯಾನೆ ಪುಡಿಯಮ್ಮ ಅವರ ಸ್ಮರಣಾರ್ಥವಾಗಿ ಶ್ರೀ ಭಗವತೀಶ್ ಬಿ ಅಡ್ಕ ಇವರು ನೀಡಿದಂತಹ ಪುಸ್ತಕ ವಿತರಣೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತಾ ಇದ್ದೇನೆ, ತಾವುಗಳು ವೇದಿಕೆಗೆ ಆಗಮಿಸಿ ತಮ್ಮ ಪುಸ್ತಕವನ್ನ ನಮ್ಮ ಅತಿಥಿ ಗಣ್ಯರಿಂದ ಪಡೆದುಕೊಳ್ಬೇಕಾದ್ರು. ಶ್ರೀ ವಿಹಾನ್ ರಾಜ್, ದಯವಿಟ್ಟು ವಿಹಾನ್ ರಾಜ್ ವೇದಿಕೆಗೆ ಆಗಮಿಸಿ ಪುಸ್ತಕವನ್ನ ನಮ್ಮ ಅತಿಥಿ ಗಣ್ಯರಿಂದ ಪಡೆದುಕೊಳ್ಬೇಕಾಗಿ ಮನವಿ. ಶ್ರೀಯುತ ವಿಹಾನ್ ರಾಜ್. ಲಾಸ್ಯ ಅಡ್ಕ, ದಯವಿಟ್ಟು ಲಾಸ್ಯ ಅಡ್ಕ ವೇದಿಕೆಗೆ ಬರಬೇಕು. ಅದೇ ರೀತಿ ಪ್ರೇಕ್ಷಾ ಅಡ್ಕ ಮತ್ತು ಕೌಶಿಕ್ ವಿದ್ಯಾರ್ಥಿಗಳು ಕಲ್ಪಾರ್ತಿಲೆಗೆ ದಿವಂಗತ ನಾರಾಯಣಿಯಾನೆ ಪುಡಿಯಮ್ಮನ ಸ್ಮರಣಾರ್ಥವಾದ ಶ್ರೀ ಭಗವತೀಶ್ ಬಿ ಅಡ್ಕ ಮೇರ್ ಕೊರೊಂದುತನಂಚಿನ ಬರವದ ಸಲಕರಣೆಯನ್ನು ಈ ಪುರ್ತದ ನಮ್ಮ ಜೋಕ್ಲಿಗೆ ಕೊರೊಂದಿಲ್ಲ ದಯಮಲ್ತದ ಸರ್ವ ಜೋಕಲ್ಲ ಬರ್ತದೆ.
ಪುಸ್ತಕನ ಅಂಚನೆ ನಿಕಲ ಕಲ್ಪಾರ್ತಿಲಿಗೆ ಬೋಡೈನ ಅಂಚಿನ ಈ ಬ್ಯಾಗ್ಲ ನಿಕಲೆ ನಮ್ಮ ಅತಿಥಿ ಗಣ್ಯರ ನೋಡು ಸತತವಾದ 3 ವರ್ಷ ನಮಕ್ ಎಬಿಸಿ ಅಡ್ಕದ ಒಟ್ಟುಗೂ ಕೈ ಸೇರೊಂದು ಭಗವತೀಶ್ ಬಿ ಅಡ್ಕ ಮೇರು ಕೊರಂದುಪ್ಪನಂಚಿನ ವಿದ್ಯಾರ್ಥಿ ಪುಸ್ತಕ ವಿತರಣೆ ಮೆರೆಗಲ ಒಂದು ಜೋರೈನ ಕೈಪಾಟಿದ ಸ್ವರನ್ನು ಕೊರದು ನಮ್ಮ ಸೊಲ್ಮೆನು ಸಂದಾಯ್ತ ಮಲ್ಪಗ ಶ್ರೀ ಭಗವತೀಶ್ ಬಿ ಅಡ್ಕ ಮೆರೆಗೆ ಈ ಪುರ್ತದ ನಮ್ಮ ಎಬಿಸಿ ಅಡ್ಕದ ಪರವಾದ ಸೊಲ್ಮೆಲು ಕೌಶಿಕ್ ದೇವಲ್ತದ ಕೌಶಿಕ್ ಇರ್ಲ ತುಂಬು ಬರ್ತದ ಇರ್ಲ ಬ್ಯಾಗ್ ಬುಕ್ಕ ಪುಸ್ತಕ ನೋಡು ಕೈತಡಿದ ಸ್ವರಕ್ಕೆ ನಡು ಬಂದಲ ಕೊಡದ ಸೊಲ್ಮೆನು ಸಂದಾಯ್ತ ಮಲ್ತಂದಲ್ಲ ನಮ್ಮ ಭಗವತೀಶ್ ಬಿ ಅಡ್ಕ ಮೇರೆಗೆ ನನ್ನ ದುಂಬತ್ತಿಗೆ ಪಾತ್ರದ ಕಟ್ಟಿಗೆ ಬೋಕೆಡು ಎದ್ಕೊಂಡಲ್ಲ ಶ್ರೀ ಹರೀಶ್ ಟಿ ಉಚಿಲ್ ಗುಡ್ಕಾರ್ಯರು ಮೂರೂರ ಭೂವಿ ಮಹಾಸಭೆ ರಿಜಿಸ್ಟರ್. ತಾಯಿ ಭಗವತಿಯನ್ನು ಮನಸ ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ಆದರಣೀಯರಾದ ನಮಗೆಲ್ಲ ಮಾಲಾಧಾರಣೆಯನ್ನು ಮಾಡಿ ಶಬರಿಮಲೆ ಒಂದು ಯಾತ್ರೆಯನ್ನು ಮಾಡಿಸುವಂಥ ಹಿರಿಯರಾದಂಥ ಗುರುಸ್ವಾಮಿಗಳೇ, ಹಾಗೆ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ಅವರೇ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಗಟ್ಟಿಯವರೇ, ರೋಹಿತ್ ಸಾಂಗ್ತೋಸ್ರವರೇ, ಹಾಗೆ ಆತ್ಮೀಯರಾದಂಥ ಲಕ್ಷ್ಮಣ್ ಕಟ್ಟಿಮನೆಯವರೇ, MBC ಅಡ್ಕ ಇದರ ಅಧ್ಯಕ್ಷರಾದಂಥ ನವೀನ್ ಅಡ್ಕ, ಹಾಗೆ ಇನ್ನೊಬ್ಬರು ನೀಲು ಕಾಪಿಕಾಡ್ರವರೇ ಮತ್ತು ಸೇರಿದಂಥ ಎಲ್ಲ ಭಗವದ್ಭಕ್ತರೇ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಅಡ್ಕ ವರ್ಷಾವಧಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ABC ಅಡ್ಕ ಇವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ABC ಅಡ್ಕ ಇವರು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಾತ್ರೆಯ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಿಗೆ ನಿರಂತರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಲ್ಲಿ ಹಲವಾರು ವರ್ಷಗಳನ್ನು ನಮ್ಮೊಂದಿಗೆ ಶ್ರಮಿಸುತ್ತಿದ್ದಾರೆ. ಅದಕ್ಕೆ ನಮ್ಮ ಈ ಮೂರೂರ ಭೂಮಿ ಮಹಾಸಭೆ ವತಿಯಿಂದ ಈ ಸಂಸ್ಥೆಗೆ ಒಂದು ಧನ್ಯವಾದವನ್ನು ಈ ವೇದಿಕೆಯ ಮೂಲಕ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವರು ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಇವರಿಂದ ಮುಂದೆ ನಡೆಯಲಿ, ಈ ಪ್ರದೇಶದ ಒಂದು ಅಭಿವೃದ್ಧಿಗೆ ಅವರು ಶ್ರಮಿಸಲಿ. ಹೀಗೆ ಹಲವಾರು ವಿಷಯಗಳನ್ನು ಅವರು ಹೇಳಿದರು. ಮರಗಳನ್ನು ನೆಡುವುದು, ಸಾಮಾಜಿಕ ಒಂದು ಮಕ್ಕಳಿಗೆ ಒಂದು ಸಹಕಾರವನ್ನು ನೀಡುವುದು, ಕ್ರೀಡಾಕೂಟಗಳನ್ನು ಏರ್ಪಡಿಸುವುದು ಅಂತ ಸಮಾಜದ ಒಂದು ಬೆಳವಣಿಗೆಗೆ ಒಂದು ಶ್ರಮಿಸ್ತಾ ಇದ್ದಾರೆ. ಮುಂದೆ ಇವರಿಂದ ಉತ್ತಮ ಕಾರ್ಯಕ್ರಮಗಳಾಗಲಿ, ಆ ತಾಯಿಯ ಭಗವತಿ ಮತ್ತು ಸೋಮನಾಥ ದೇವರ ಅನುಗ್ರಹ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ. ಪಾತ್ರದ ಕಟ್ಟಿಲು ನಮಕಾದ ಶ್ರೀ ಹರೀಶ್ ಟಿ ಉಚಿಲ್ ಗುಡ್ಕಾರ್ಯರು ಮೂರೂರ ಭೂವಿ ಮಹಾಸಭೆ ರಿಜಿಸ್ಟರ್ಡ್ ಮೇರೆಗೆ ಸೊಲ್ಮೆನ ಸಂದಾಯ ತಮ್ಮಲ್ತೊಂದು ನನ್ನ ಇನಾಮು ಪಟ್ಟಣಂಚಿನ ಲೇಸದಂಚಿಗೆ ಹೋಗುದಿಲ್ಲ. ಮೊದಲೇ ಸುರುಕಾದು ನಮ್ಮ ಒಂಜಿ ಜೋರೈನ ಕೈತಟ್ಟಿದ ಸ್ವರಕೊರ್ಕ ನಮ್ಮ ABC ಅಡ್ಕದ ಗುಡ್ಕಾರ್ಯರಿಗೆ ದಯನ್ ಪಣ್ಣ ವರ್ಷಲ ನಡಪುನಂಚಿನ ವರ್ಷದ ಪರ್ಬಗ್ ಈ ಗೊಬ್ಬದ ಅಟ್ಟಣೆಯನ್ನು ಮಲ್ತದು. ಇನಿತ ದಿನ ಮಲ್ಲ ಮಟ್ಟದ ಸಾಂಸ್ಕೃತಿಕ ಲೇಸಿನ ನಡಪ ಒಂದು ಇನಿತ ದಿನ ನಮ್ಮ ಪೆರ್ಮೆದ ಬಿನ್ನೇರ್ನೊಟ್ಟಿಗೆ ಭಿನ್ನಾದಿಗದ ಮನೆಟ್ಟು ಓಲಗ ಅತಿನಂಚಿನ ನಮ್ಮ ABC ಅಡ್ಕದ ಮೋಕ್ಯದ ಗುರ್ಕಾರ್ಯರು ನವೀನ್ ಅಡ್ಕ ಮೇರೆಗೆ ನಮ್ಮ ಗುರ್ಕಾರ ಮೇಡುತ್ತಿನಂಚಿನ ನಮ್ಮ ರವಿ ಎಣ್ಣೆ ಮಲ್ತದು ತುಗೇಲ್ಗಾರ್ನ ಶಾಲದ ಮಾನದಿಗೆಯನ್ನು ಸುರುಕಾದ ಮಲ್ಪಡು ಬಂಡದು 2 ಭಿನ್ನ ಮಲ್ತದಲ್ಲ ಜೋರ್ದ ಕೈತಾಡಿದ ಸ್ವರ ಹೊರಡೆ ನಮ್ಮ ABC ಅಡ್ಕದ ಪೂರ್ಮೆದ ಗುರ್ಕಾರೆ ನವೀನ್ ಅಡ್ಕ ಮೇರೆಗೆ ಬರೀ ಪುರ್ಲುಡೆ ಈ ವರ್ಷದ ಗೊಬ್ಬದ ಪಂತನ ಅಟ್ಟಣೆ ಮಲ್ದಿನಾರು ಮಾತ್ರ ಇನಿತ ದಿನ ಈ ಸಾಂಸ್ಕೃತಿಕ ಲೇಸು ಧಾರ್ಮಿಕ ಸಭಾ ಲೇಸಿನ ಅಟ್ಟಣೆ ಮಲ್ದಿನಂಚಿನ ನಮ್ಮ ಮೋಕ್ಯದ ಗುರ್ಕಾರೆ ಮೋಕ್ಯದ ಅಣ್ಣೆ ನವೀನ್ ಅಡ್ಕ ನನ್ನ ಇನಾಮ ಪಟ್ಟಣಂಚಿನ ಲೇಸದ ಚಿಪ್ಪ ಒಂದಲ್ಲ ನಮ್ಮ ಇನಾಮ್ ಪಟ್ಟಣ ಲೇಸಿಗೆ ಸಂಘಟನಾ ಮಿತ್ರರು ತಮ್ಮಲ್ತದು ಸಿದ್ದರಾದ ಪೊಡು ಸುರುಕಾದ ಲಕ್ಕಿ ಗೇಮ್ಸ್ ಅದೃಷ್ಟದ ಆಟಡು ಸುರುತ್ತ ಇನಾಮು ಗೆದ್ದ ನಕ್ಲು ದೀಪಕ್ ಅಡ್ಕ ಎನ್ ತಮ್ಮಲ್ತದು ದೀಪಕ್ ಅಡ್ಕ ಬಿತ್ತ ಚಾವಡಿಗೆ ಬತ್ತದಿಲ್ಲ ಇನಾಮನು ನಮ್ಮ ಪೂರ್ಮದ ಭಿನ್ನಾದಿಗದ ಮನೆ ಟುಪ್ಪನಂಚಿನ ಬಿನ್ನೇರ್ ಹಿಡಿದು ನೋಡು ಅದೃಷ್ಟದ ಗೊಬ್ಬದ ಇನಾಮು ಗೆದ್ದಿದ್ನಾರು ದೀಪಕ್ ಅಡ್ಕ ದಯಮಲ್ತದ ಮಿತ್ತ ಚಾವಡಿಗೆ ಬಲೆ ದೀಪಕ್. ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ಜೂನಿಯರ್ ವಿಭಾಗ ಪೂಜಿತ್, ಫಸ್ಟ್ ಪ್ರೈಸ್ ಪೂಜಿತ್, ಪ್ರಥಮ ಬಹುಮಾನ ಪೂಜಿತ್, ಸೆಕೆಂಡ್ ಪ್ರೈಸ್ ತ್ರಿಶಾನ್, ಸೆಕೆಂಡ್ ಪ್ರೈಸ್ ತ್ರಿಶಾನ್. ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ಸಬ್ ಜೂನಿಯರ್ ಫಸ್ಟ್ ಪ್ರೈಸ್ ಜ್ಞಾನ್ ದಯಮಲ್ತದ ಜ್ಞಾನ್ ಮಿತ್ತ ಚಾವಡಿಗೆ ಬತ್ತದಿನ ಇನಾಮನ್ನು ಪಡೆಯುವ ನೋಡು ಜ್ಞಾನ್. ನನ್ನ ದುಂಬುದ ಇನಾಮನು ರೋಹಿತ್ ಸಾಂಗ್ತೋಸ್ ಮೇರ್ಕೋಡು ಪಡೆದು ಭಿನ್ನ ಮಲ್ತದಲ್ಲ. ಸೆಕೆಂಡ್ ಪ್ರೈಸ್ ಲಿಶಾನ್, ಸೆಕೆಂಡ್ ಪ್ರೈಸ್ ಲಿಶಾನ್ ಸಬ್ ಜೂನಿಯರ್ ಡಿವಿಷನ್ ಫಸ್ಟ್ ಪ್ರೈಸ್ ಜ್ಞಾನ್, ಸೆಕೆಂಡ್ ಪ್ರೈಸ್ ಲಿಶಾನ್. ರನ್ನಿಂಗ್ ರೇಸ್ ಸಬ್ ಜೂನಿಯರ್ ಫಸ್ಟ್ ಪ್ರೈಸ್ ಲಿಶಾನ್,
ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಲಿಶಾನ್, ಸೆಕೆಂಡ್ ಪ್ರೈಸ್ ವಸಿಷ್ಠ. ಕೈತಟ್ಟಿದ ಸ್ವರಕ್ಕೆ ಏನೊಂದು ಪಡೆ. ನಮಗೆ ಎಂದಿನಂಚಿನ ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಲಿಶಾನ್, ಸೆಕೆಂಡ್ ಪ್ರೈಸ್ ವಸಿಷ್ಠ. ರನ್ನಿಂಗ್ ರೇಸ್ ಜೂನಿಯರ್ ಫಸ್ಟ್ ಪ್ರೈಸ್ ಜಕ್ಷ್ ಎಚ್ ಅಡ್ಕ, ಜಕ್ಷ್ ಎಚ್ ಅಡ್ಕ. ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಜೂನಿಯರ್, ಜೂನಿಯರ್ ವಿಭಾಗದ. ಸೆಕೆಂಡ್ ಪ್ರೈಸ್ ಯಜ್ಞ, ಸೆಕೆಂಡ್ ಪ್ರೈಸ್ ಯಜ್ಞ. ದಯಮಲ್ತು ನಮ್ಮ ರವಿಯಣ್ಣೆ ನನ್ನ ದುಂಬದ ಇನಾಮನ್ನು ಪಟ್ಟೋಡು. ರನ್ನಿಂಗ್ ರೇಸ್ ಲಕ್ಕಿ ಗೇಮ್ ಮಹಿಳೆಯರ ಸ್ಪರ್ಧೆ ಅದೃಷ್ಟದ ಆಟದ ಸುರುತ್ತ ಇನಾಮ್ ವಿನಯ. ದಯಮಲ್ತದ ವಿನಯ ಕಮಿತ ಚಾವಡಿಗೆ ಬರಡು. ಎರಡನೇ ಇನಾಮು ತೃಪ್ತಿ, ಸೆಕೆಂಡ್ ಪ್ರೈಸ್ ತೃಪ್ತಿ. ಅದೃಷ್ಟದ ಗೊಬ್ಬುಡು ಸುರುತ್ತ ಪ್ರೈಸ್ ವಿನಯ, ಎರಡನೇ ಪ್ರೈಸ್ ತೃಪ್ತಿ. ಅದೃಷ್ಟದ ಗೊಬ್ಬು ಫಸ್ಟ್ ಪ್ರೈಸ್ ವಿನಯ, ಸೆಕೆಂಡ್ ಪ್ರೈಸ್ ತೃಪ್ತಿ. ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ಮಹಿಳೆಯರ ವಿಭಾಗ ಫಸ್ಟ್ ಪ್ರೈಸ್ ಲಿಖಿತಾ, ಸೆಕೆಂಡ್ ಪ್ರೈಸ್ ಭಾಗೀರಥಿ. ಸುರುತ್ತ ಇನಾಮು ಲಿಖಿತ ಬೊಕ್ಕ ಸೆಕೆಂಡ್ ಪ್ರೈಸ್ ಭಾಗೀರಥಿ. ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ದಯಮಲ್ತದ ಬೇಗ ಬಲೆ ತುರ್ತು ಕಡಿಸೊಂದುಂಡು ಅಂಚಾದು ಪುದರಲ್ಲಿ ಎತ್ತಿನ ಕೂಡಲೇ ದಯಮಲ್ತದ ಐನತ್ತು ಬೇಗ ಬರಡು. ನಾನು ದುಂಬುದ ಇನಾಮನು ನಮ್ಮ ಪುರುಷೋತ್ತಮಣ್ಣೆ ದಯಮಲ್ತದ ಪಟ್ಟಡು ಪಡೆದು ಭಿನ್ನ ಮಲ್ತಂದಲ್ಲ. ವಿಕೆಟ್ಗೆ ಗುರಿ ಇಡುವ ಸ್ಪರ್ಧೆ ಮಹಿಳೆಯರ ವಿಭಾಗ ಫಸ್ಟ್ ಪ್ಲೇಸ್ ಲಿಖಿತಾ, ಸೆಕೆಂಡ್ ಪ್ರೈಸ್ ಭಾಗೀರಥಿ. ಮಹಿಳೆಯರ ವಿಭಾಗದ ಶಾರ್ಟ್ ಪುಟ್, ಮಹಿಳೆಯರ ವಿಭಾಗದ ಶಾರ್ಟ್ ಪುಟ್ ಫಸ್ಟ್ ಪ್ರೈಸ್ ತೃಪ್ತಿ, ತೃಪ್ತಿ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ಲೇಸ್ ಸತ್ಯ ಜೀವನ್, ಸೆಕೆಂಡ್ ಪ್ಲೇಸ್ ಸತ್ಯ ಜೀವನ್. ಹಗ್ಗ ಜಗ್ಗಾಟ ಮಹಿಳೆಯರ ಸ್ಪರ್ಧೆ, ಹಗ್ಗ ಜಗ್ಗಾಟ ಮಹಿಳೆಯರ ಸ್ಪರ್ಧೆ ಫಸ್ಟ್ ಪ್ರೈಸ್ ಅನಿತಾ ಅಂಡ್ ಟೀಮ್. ಅನಿತಾ ಬೊಕ್ಕ ಕೂಟದಕ್ಲೆಗೆ ಬಲ್ಲೋಯ್ತಿನ ಸ್ಪರ್ಧೆ ಸುರುತ್ತ ಇನಾಮ್ ಹಗ್ಗ ಜಗ್ಗಾಟ ಅನಿತಾ ಅಂಡ್ ಟೀಮ್ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಶರ್ಮಿಳಾ ಅಂಡ್ ಟೀಮ್. ಶರ್ಮಿಳಾ ಬೊಕ್ಕ ಕೂಟದಕ್ಲೆ ದಯಮಲ್ತದ ಎರಡನೇ ಇನಾಮುಗಾದ ಬರಡು ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ. ಹಗ್ಗ ಜಗ್ಗಾಟ ಸ್ಪರ್ಧೆ ಫಸ್ಟ್ ಪ್ಲೇಸ್ ಅನಿತಾ ಅಂಡ್ ಟೀಮ್, ಸೆಕೆಂಡ್ ಪ್ಲೇಸ್ ಶರ್ಮಿಳಾ ಅಂಡ್ ಟೀಮ್. ಸಿಂಗಲ್ ನಮ್ಮ ಶಾರ್ಟ್ ಪುಟ್ ಸೆಕೆಂಡ್ ಪ್ಲೇಸ್ ಸತ್ಯ ಜೀವನ್, ಶಾರ್ಟ್ ಪುಟದ ಸೆಕೆಂಡ್ ಪ್ಲೇಸ್ ಸತ್ಯ ಜೀವನ್. ಹಗ್ಗ ಜಗ್ಗಾಟ ಸ್ಪರ್ಧೆದ ಫಸ್ಟ್ ಪ್ಲೇಸ್ ಅನಿತಾ ಅಂಡ್ ಟೀಮ್. ಅನಿತಕ್ಕ ದಯಮಲ್ತದ ಮಿತ್ತಿಬೋದು ನಿಖಲ ಕೂಟದ ಇನಾಮನ್ನು ಪಡೆಯಲ್ಲೇ. ಅನಿತಾ ಅಂಡ್ ಟೀಮ್ ಫಸ್ಟ್ ಪ್ಲೇಸ್ ಬೋಲೆ ಅಕ್ಕ ಬಿತ್ಬೋಲು. ಸೆಕೆಂಡ್ ಪ್ರೈಸ್ ಶರ್ಮಿಳಾ ಅಂಡ್ ಟೀಮ್, ಸೆಕೆಂಡ್ ಪ್ರೈಸ್ ಶರ್ಮಿಳಾ ಅಂಡ್ ಟೀಮ್. ಮಡಿಕೆ ಒಡೆಯುವ ಸ್ಪರ್ಧೆ ಫಸ್ಟ್ ಪ್ಲೇಸ್ ವರ್ಣಿಕಾ ಅಡ್ಕ, ಮಡಿಕೆ ಒಡೆಯುವ ಸ್ಪರ್ಧೆ ಫಸ್ಟ್ ಪ್ಲೇಸ್ ವರ್ಣಿಕಾ ಅಡ್ಕ. ಮ್ಯೂಸಿಕಲ್ ಚೇರ್ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ಲೇಸ್ ಶ್ರಾವ್ಯ, ಫಸ್ಟ್ ಪ್ಲೇಸ್ ಶ್ರಾವ್ಯ. ಸೆಕೆಂಡ್ ಪ್ಲೇಸ್ ಪಾಯಲ್. ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ಲೇಸ್ ಮಹಿಳೆಯರ ವಿಭಾಗ ಶ್ರಾವ್ಯ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಪಾಯಲ್. ಮ್ಯೂಸಿಕಲ್ ಚೇರ್ ಮಹಿಳೆಯರ ವಿಭಾಗ ಫಸ್ಟ್ ಪ್ಲೇಸ್ ಶರ್ಮಿಳಾ, ಸೆಕೆಂಡ್ ಪ್ಲೇಸ್ ದಿವ್ಯಾ. ಫಸ್ಟ್ ಪ್ಲೇಸ್ ಶರ್ಮಿಳಾ, ಸೆಕೆಂಡ್ ಪ್ಲೇಸ್ ದಿವ್ಯಾ. ಮಹಿಳೆಯರ ಮ್ಯೂಸಿಕಲ್ ಚೇರ್. ಹುಡುಗರ ವಿಭಾಗದ ಶಾರ್ಟ್ ಪುಟ್ ಪ್ರಥಮ ಬಹುಮಾನ ಸಚಿನ್ ಸುವರ್ಣ ಕುಲ್ಯ, ಫಸ್ಟ್ ಪ್ಲೇಸ್ ಸಚಿನ್ ಸುವರ್ಣ ಕುಲ್ಯ, ಸೆಕೆಂಡ್ ಪ್ಲೇಸ್ ರವಿ ಅಡ್ಕ, ಸೆಕೆಂಡ್ ಪ್ಲೇಸ್ ರವಿ ಅಡ್ಕ. ಅದೇ ರೀತಿ ವರ್ಷಂಪ್ರತಿ ನಡೆಸುವಂತಹ ಅಡ್ಕ ಕ್ರಿಕೆಟ್ ಲೀಗ್ ಇದರ ವಿಜೇತರನ್ನ ಗೌರವಿಸುವಂತಹ ಸಭೆಯ ಪ್ರಥಮ ಬಹುಮಾನವನ್ನ ಅಡ್ಕ ಕ್ರಿಕೆಟ್ ಲೀಗ್ ಇದರಲ್ಲಿ ಪಡೆದಂತಹ ರಾಯಲ್ ಸ್ಟ್ರೈಕರ್ಸ್ ಅಡ್ಕ ವಿನ್ನರ್ಸ್ ದಯವಿಟ್ಟು ಪ್ರಥಮ ಬಹುಮಾನವನ್ನ ಪಡೆದುಕೊಳ್ಳಬೇಕಾಗಿದೆ. ಈ ಪ್ರಶಸ್ತಿಯನ್ನ ಹರೀಶ್ ಟಿ ಉಚಿಲ್ ಇವರು ನೀಡಿ ಆಟಗಾರನ ಅಭಿನಂದಿಸಬೇಕು. ಜೋರದ ಕೈ ಚಪ್ಪಳಿ ಬರಲಿ. ರಾಯಲ್ ಸ್ಟ್ರೈಕರ್ಸ್ ಅಡ್ಕ ಎಸಿಎಲ್ ಪ್ರಥಮ ಬಹುಮಾನ. ಇದರ ಮಾಲಕತ್ವವನ್ನ ಇದ್ದಂತಹ ಜೀವನ್ ಸೋಮೇಶ್ವರ. ಶಶಿಧರ್ ಅಡ್ಕ ನಾಯಕತ್ವದಲ್ಲಿ ಜೀವನ್ ಸೋಮೇಶ್ವರ್ ಅವರ ಮಾಲಕತ್ವದಲ್ಲಿ ಎಸಿಎಲ್ ಟ್ರೋಫಿಯನ್ನು ಗೆದ್ದಂತಹ ತಂಡ ಚಾಂಪಿಯನ್ ತಂಡ ರಾಯಲ್ ಸ್ಟ್ರೈಕರ್ಸ್ ಅಡ್ಕ. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಂತಹ ತಂಡ ರಾಯಲ್ ಚಾಲೆಂಜರ್ಸ್ ಅಡ್ಕ. ಶ್ರೀಯುತ ಲಕ್ಷ್ಮಣ್ ಕಟ್ಟಿಮನಿ ಈ ಪ್ರಶಸ್ತಿಯನ್ನ ನೀಡಿ ನಮ್ಮ ಈ ತಂಡವನ್ನ ಅಭಿನಂದಿಸಿ ಗೌರವಿಸಬೇಕು. ದ್ವಿತೀಯ ಬಹುಮಾನವನ್ನ ಪಡೆದಂತಹ ರಾಯಲ್ ಚಾಲೆಂಜರ್ಸ್ ಅಡ್ಕ. ಬಹುಮಾನವನ್ನ ಪಡೆದಂತಹ ಸರ್ವರಿಗೂ ಧನ್ಯವಾದವನ್ನ ಅಭಿನಂದನೇಶ್ವರ ಪುರಸಭೆ ತೆಲಿಕೆದ ಮೋನಿಡು ನಮಗೆ ಶುಭ ಹಾರೈಕೆಯನ್ನು ಕೊಡ್ತಾರೆ ನಮ್ಮ ಪುರುಷೋತ್ತಮಣ್ಣೆ. ನನ್ನ ದುಂಬತ್ತಿಗೆ ನಮ್ಮದು ಮಾನಾದಿಗೆಯನ್ನು ಪಡೆಯುವ ನಂಚಿನ ಶ್ರೀ ರೋಹಿತ್ ಸಾಂತೋಸ್ ಗೋರ್ಕಾರ್ಯರ ಪಶ್ಚಿಮ
ಚಾರಿಟೇಬಲ್ ಟ್ರಸ್ಟ್ ಮೆರಿನ್ ಮೋಕೆಡ್ ಪಾತ್ರದ ಕಟ್ಟಿಗೆ ಎದ್ದುಕೊಂಡೊಂದಿಲ್ಲ ಭಾವ ಇದೆ ಗೊತ್ತಾಗ್ತದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಹಿಂದೂಗಳ ಒಂದು ಧಾರ್ಮಿಕ ಈ ಕಾರ್ಯಕ್ರಮಕ್ಕೆ ನನಗೂ ಒಂದು ಬರಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಕ್ರೈಸ್ತ ಧರ್ಮದವ, ಆದರೂ ಹಿಂದೂಗಳು ಎಲ್ಲ ಧರ್ಮದವರನ್ನು ಒಟ್ಟಾಗಿ ಪ್ರೀತಿಯಿಂದ ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತೆ ABC ಅಡ್ಕ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತು ನಮಗೆ. ಹಾಗೇನೆ ಯಾರೆಲ್ಲ ಸಾಧಕರಿದ್ದಾರೆ ಅವರನ್ನೆಲ್ಲ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಹಾಗೇನೆ ನನಗೊಂದು ಅವಕಾಶ ಸಿಕ್ಕಿತ್ತು, ಇಲ್ಲಿ ಗುರುಸ್ವಾಮಿ ಇದ್ದಾರೆ, ಅದೆಷ್ಟೋ ವರ್ಷ ಸ್ವಾಮಿಯಾಗಿ ಅವರು ಸೇವೆ ಸಲ್ಲಿಸುವಂಥದ್ದು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವ್ರ ಜೊತೆ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು ಎನ್ನುವುದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೇನೆ ಇಲ್ಲಿ ಸೋಮೇಶ್ವರದಲ್ಲಿರುವಂಥ ನಮ್ಮ ಪಶ್ಚಿಮ ರಿಹ್ಯಾಬ್ ಸೆಂಟರಿಗೆ, ನಮ್ಮ ಆಶ್ರಮಕ್ಕೆ ನೀವೆಲ್ಲ ಒಮ್ಮೆ ಭೇಟಿ ಕೊಡಬೇಕು. ಕೆಲವರು ಎಷ್ಟೋ ಜನಕ್ಕೆ ಇಲ್ಲಿ ಒಂದು ಆಶ್ರಮ ಇದೆ ಅಂತ ಗೊತ್ತಿಲ್ಲ. ಹಾಗಿರುವಾಗ ನೀವು ಯಾರಾದ್ರಲ್ಲಿ ವಿಸಿಟ್ ಮಾಡಿದಾಗ ಖಂಡಿತ ನಮ್ಮ ಆಶ್ರಮ ವಾಸಿಗಳಿಗೆ ತುಂಬಾನೇ ಖುಷಿ ಆಗ್ತದೆ. ಈಗ 125 ಮಂದಿ ರೆಸಿಡೆನ್ಸ್, ವಯಸ್ಸಾದವರಿದ್ದಾರೆ, ಮಾನಸಿಕ ರೋಗಿಗಳಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗೊಳಗಾದವರು ನಮ್ಮಲ್ಲಿ ಇದ್ದಾರೆ. ಒಮ್ಮೆ ನೀವು ಭೇಟಿ ಕೊಟ್ರೆ ಖಂಡಿತ ಅವ್ರಗಳಿಗೆ ತುಂಬಾನೇ ಖುಷಿ ಆಗ್ತದೆ. ಯಾರಾದರೂ ಹೊರಗಡೆಯಿಂದ ಬರೋದು ಅಂತ ಹೇಳುವಾಗ ತುಂಬಾನೇ ಖುಷಿ ಪಡ್ತಾರೆ. ಹಾಗಿರುವಾಗ ನನಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ABC ತಂಡಕ್ಕೆ, ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಲೇಸಿನ ತುಂಬುಕೊಂಡು ಒಂದು ಸಬ್ಮಿಟ್ ಕೊಲ್ದಿನಂಚಿನ ಪೆರ್ಮೆದ ಮಾತಬಿನ್ನೆರೆಗೆ ಒಂಜೇ ಪಾತ್ರೆಡು ಸೊಲ್ಮೆನ ಸಂದಾಯಿತ ಮಲ್ತೊಂದು ಅಕ್ಲೇನು ನಮ್ಮ ಮಿತ್ತ ಚಾವಡಿ ಹಿಡಿದು ತೀರ್ಥಗ ಅಗಪರ ಅನುವು ಮಲ್ತು ಕೊರೊಂದಲ್ಲ ಅಂಚನೆ ನನ್ನ ನೃತ್ಯ ವೈಭವನ ನನಾತ ತುಂಬುಕೊನಯರ ನಮ್ಮ